रमे रामे मनोरमे सहस्रनाम तत्तुल्यं रामनाम वरानने। श्रीराम राम रघुराम राम लक्ष्मण जानकी जय बोलो हनुमान की। राम लक्ष्मण जानकी जय बोलो हनुमान की। ಶ್ರೀರಾಮ ಹಿಂದೂ ಧರ್ಮೀಯರ ಅವತಾರ ಪುರುಷ. ಆತನನ್ನ ದೇವರು ಅಂತ ಪೂಜಿಸಲಾಗುತ್ತೆ. ಆತ ವಿಷ್ಣುವಿನ ಅವತಾರ. ಮಾನವನಾಗಿ ಜನಿಸಿ ಪುರುಷೋತ್ತಮನಾಗಿ ಆದರ್ಶ ಪಾಲಿಸಿ ಲೋಕ ಕಲ್ಯಾಣ ಮಾಡಿದ ಮಹಾಪುರುಷ. ಆದ್ರೆ ವಿವಾದ ದೇವರನ್ನು ಬಿಡಲ್ಲ. ರಾಮನ ಜನ್ಮಭೂಮಿ ಅಯೋಧ್ಯೆ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಅಸಹನೀಯ ಹೋರಾಟಕ್ಕೆ ನಾಂದಿಯಾಗಿತ್ತು. ಸಾವು ನೋವುಗಳಿಗೂ ಶರ ಬರೆದಿತ್ತು. ಸರಿಸುಮಾರು 150 ವರ್ಷಗಳ ಬಳಿಕ ರಾಮ ಜನ್ಮಭೂಮಿ ವಿಚಾರದ ಎರಡು ಧರ್ಮಗಳ ಧಾರ್ಮಿಕ ಸಂಘರ್ಷಕ್ಕೆ ಮುಕ್ತಾಯ ಹಾಡಲಾಯಿತು. ಭರತ ಖಂಡದ ಯುಗ ಪುರುಷ ಕೌಸಲ್ಯಾಸುತ ರಾಮನಿಗೆ ಭವ್ಯ ಮಂದಿರ ನಿರ್ಮಾಣವಾಗುತ್ತಿದೆ. ಹೌದು ವೀಕ್ಷಕರೇ, ಅಯೋಧ್ಯೆಯ ರಾಮ ಜನ್ಮಭೂಮಿ ವಿವಾದ ಆರಂಭದಿಂದ ಇಲ್ಲಿಯವರೆಗೆ ನಡೆದ ಘಟನೆಗಳ ಮೆಲುಕು ನೋಟ ಅಯೋಧ್ಯ ರಾಮ. ರಾಮ 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 ಜಯ ರಾಮ 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 ರಾಮ.
आज का ये दिन करोड़ों राम भक्तों के संकल्प की सत्यता का प्रमाण है। आज का ये दिन सत्य, अहिंसा, आस्था और बलिदान को न्याय प्रिय भारत की एक अनुपम भेंट है। आज देश भर के लोगों के सहयोग से राम मंदिर निर्माण का ये पुण्य कार्य प्रारंभ हुआ है। हम जानते हैं, जैसे पत्थरों पर श्री राम लिखकर, पत्थरों पर श्री राम लिखकर राम सेतु बनाया गया, वैसे ही घर घर से, गांव गांव से श्रद्धापूर्वक पूजी शिलाएं यहां ऊर्जा का स्रोत बन गई है। देश भर के धामों और मंदिरों से लाई गई मिट्टी और नदियों का पवित्र जल वहां के लोगों की, वहां की संस्कृति और वहां की भावनाएं आज यहां की एक अमोघ शक्ति बन गई है। वाकई वाकई ये न भूतो न भविष्यति है। साथियों, दुनिया में कितने ही देश राम के नाम का वंदन करते हैं, वहां के नागरिक खुद को श्री राम से जुड़ा हुआ मानते हैं। आज भारत के लिए भी, हम सबके लिए भी भगवान राम का यही संदेश है। मुझे विश्वास है हम सब आगे बढ़ेंगे, देश आगे बढ़ेगा। भगवान राम का ये मंदिर युगों युगों तक मानवता को प्रेरणा देता रहेगा, मार्गदर्शन करता रहेगा। वैसे कोरोना की वजह से जिस तरह के हालात हैं, प्रभु राम का मर्यादा का मार्ग आज और अधिक आवश्यक है। वर्तमान की मर्यादा है 2 गज की दूरी, मास्क है जरूरी। मर्यादाओं का पालन करते हुए सभी देशवासियों को प्रभु राम, माता जानकी स्वस्थ रखें, सुखी रखें, यही प्रार्थना है। सभी देशवासियों पर माता सीता और श्री राम का आशीर्वाद बना रहे। इन्हीं शुभकामनाओं के साथ सभी देशवासियों को एक बार फिर कोटि कोटि बधाइयां। मेरे साथ पूरे भक्ति भाव से बोलिए, सियापति रामचंद्र की, सियापति रामचंद्र की, सियापति रामचंद्र की। बहुत बहुत धन्यवाद। राम 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 जय राम 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 जय राम 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 दशरथनंदन राम 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 दशमुखवर्धन राम 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 पशुपति नंदन राम 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 मारुति नंदित राम 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 जय राम 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 जय राम राम। ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ಭಾರತದ ಪ್ರಾಚೀನ ನಗರಗಳಲ್ಲೊಂದು. ಇದು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿದೆ. ಅಯೋಧ್ಯೆಯು ಸರಯೂ ನದಿಯ ತೀರದಲ್ಲಿದ್ದು ಶ್ರೀರಾಮ ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದರಿಂದ ಈ ಸ್ಥಳವನ್ನು ರಾಮ ಜನ್ಮಭೂಮಿ ಎಂದು ಕರೆಯಲಾಗುತ್ತದೆ.
ವಿಷ್ಣುವಿನ 7ನೇ ಅವತಾರ ಶ್ರೀರಾಮ. ರಾಮಾಯಣ ಸೇರಿದಂತೆ ಹಿಂದೂ ಧರ್ಮದ ಯಾವುದೇ ಗ್ರಂಥಗಳಲ್ಲಿ ರಾಮ ಹುಟ್ಟಿದ ದಿನಾಂಕ ಅಥವಾ ವರ್ಷವನ್ನು ನಮೂದಿಸಲಾಗಿಲ್ಲ. ಆದರೆ ಹುಟ್ಟಿದ್ದು ರಾಜ್ಯಭಾರ ಮಾಡಿದ್ದು ಕೋಸಲ ರಾಜ್ಯದಲ್ಲಿ. ಅದರ ರಾಜಧಾನಿ ಈಗಿನ ಉತ್ತರ ಪ್ರದೇಶದ ಅಯೋಧ್ಯೆ ನಗರ. ಕೋಟ್ಯಾಂತರ ಹಿಂದೂಗಳು ನಂಬಿಕೊಂಡಿರುವ ಪ್ರಕಾರ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿಯೇ. ಅಯೋಧ್ಯೆಯ ರಾಜ ದಶರಥ ಮತ್ತು ಕೌಸಲ್ಯರ ಹಿರಿಯ ಪುತ್ರನಾಗಿದ್ದ ರಾಮ ಮರ್ಯಾದ ಪುರುಷೋತ್ತಮ ಎಂದೇ ಸ್ಥಾನ ಪಡೆದುಕೊಂಡಿದ್ದಾನೆ. ಆದರೆ ಇತ್ತೀಚಿನ ಕೆಲವು ಸಂಶೋಧನೆಗಳಿಂದ ರಾಮ ಹುಟ್ಟಿದ ಸರಿಯಾದ ದಿನಾಂಕ ಮತ್ತು ವರ್ಷಗಳು ನಿಗದಿಯಾಗಿವೆ ಮತ್ತು ಅದು ಅನೇಕ ಸಂಶೋಧಕರಿಂದ ಸಾಬೀತುಪಡಿಸಲ್ಪಟ್ಟಿವೆ. ಸಾವಿರದ 528ರಲ್ಲಿ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮಚಂದ್ರ ಹುಟ್ಟಿದ ಸ್ಥಳದಲ್ಲಿ ಮಸೀದಿ ನಿರ್ಮಾಣವಾಗಿತ್ತು. 1853ರಲ್ಲಿ ಅಯೋಧ್ಯೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಮು ಗಲಭೆ ಪ್ರಾರಂಭ ಆಗಿತ್ತು. 1859ರಲ್ಲಿ ವಿವಾದಿತ ಪ್ರದೇಶಕ್ಕೆ ಬೇಲಿ ಹಾಕಿ ಬ್ರಿಟಿಷರ್ ವಿವಾದಿತ ಸ್ಥಳವನ್ನು 2 ಕೋಮಿನವರಿಗೆ ಹಂಚಿಕೆ ಮಾಡಿ ದೈವಾರಾಧನೆ ಮತ್ತು ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಿದರು. ಒಳಾಂಗಣ ಭಾಗ ಒಂದು ಕೋಮಿನವರಿಗೆ ಹಾಗೂ ಹೊರಾಂಗಣ ಭಾಗ ಇನ್ನೊಂದು ಕೋಮಿನವರಿಗೆ ಎಂದು ಹಂಚಿಕೆ ಮಾಡಿದ್ರು. ಆದರೆ ಈ ವಿಚಾರ 1885ರಲ್ಲಿ ಕೋರ್ಟ್ ಮೆಟ್ಟಲೇರಿತ್ತು. ಎಚ್ಚೆತ್ತುಕೊಂಡ ಸರ್ಕಾರ ಗೇಟ್ ಬೀಗ ಜಡಿದಿತ್ತು. ಆದರೆ 1949ರಲ್ಲಿ ಮಸೀದಿಯೊಳಗೆ ಶ್ರೀರಾಮನ ಪ್ರತಿಮೆ ಕಾಣಿಸಿಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಹಿಂದೂಗಳು ಈ ಕಾರ್ಯವನ್ನು ಮಾಡಿದ್ದಾರೆ ಅಂತ ಕೆಲವರು ಆರೋಪಿಸಿದ್ರು. हमें अधिकार दिया है कि हम कार सेवा करें। जिस स्थान पर श्री राम का जन्म हुआ वहाँ पर तो हिंदुस्तान का हिंदू चाहता है कि एक भव्य मंदिर बने। NIC की मीटिंग में मैं स्पष्ट किया था कि गोली नहीं चलाऊंगा, गोली नहीं चलाऊंगा, गोली नहीं चलाऊंगा। प्रभु राम की खातिर आंख बंद करके सिर्फ और सिर्फ भारत की न्याय प्रणाली के प्रति श्रद्धा रखें। ಎಲ್ಲರಿಗೂ ನಮಗೆ ಅತ್ಯಂತ ಅತೀವವಾದಂತಹ ಸಂತೋಷ ಪಡುವಂತಹ ಒಂದು ಸಂಗತಿ, ಒಂದು ವಿಷಯ. ಒಂದು ಕಡೆ ಸಮರ್ಥ ರಾಮದಾಸರು ಒಂದು ಮಾತು ಹೇಳ್ತಾರೆ, ಹಳ್ಳಿಗಳಲ್ಲಿ ಹನುಮಂತನ ಮೂರ್ತಿ ಸ್ಥಾಪನೆ ಆಗಬೇಕು. ಆ ಮೂರ್ತಿಯನ್ನು ನೋಡಿ ರಾಮ ಭಕ್ತಿ, ರಾಮ ಸೇವೆ ನೆನಪಾಗಬೇಕು ಯುವ ಸಮಾಜಕ್ಕೆ ಅನ್ನುವಂಥ ಮಾತನ್ನು ಸಮರ್ಥ ರಾಮದಾಸರು ಹೇಳುತ್ತಾರೆ. ಇದೇ ರೀತಿ ಅಯೋಧ್ಯೆಯಲ್ಲಿ ಆಗುವಂತಹ ಭವ್ಯ ಮಂದಿರ ಇಡೀ ವಿಶ್ವಕ್ಕೆ ಒಂದು ಪ್ರೇರಣೆಯಾಗಲಿ. ರಾಮನ ಆದರ್ಶ ಗುಣಗಳು, ರಾಮನ ವ್ಯಕ್ತಿತ್ವದ ಪರಿಚಯವನ್ನು ಮಾಡಲಿ. ರಾಮನಾಮ ನಮ್ಮ ಸಂಸ್ಕೃತಿಯ, ನಮ್ಮ ಹಿಂದೂ ಪರಂಪರೆಯ ಒಂದು ಮೂಲ, ಒಂದು ಮಂತ್ರ. ಮಂದಿರ ನಿರ್ಮಾಣ ಕೋರ್ಟ್ ಮೆಟ್ಟಲೇರುತ್ತಿದ್ದಂತೆ 1984ರಲ್ಲಿ ಶ್ರೀರಾಮ ಜನ್ಮಭೂಮಿ ವಿಮೋಚನೆಗಾಗಿ ಹಿಂದೂ ಸಮಿತಿ ಅಸ್ತಿತ್ವಕ್ಕೆ ಬಂದು ಮಂದಿರ ನಿರ್ಮಾಣದ ಗುರಿಯನ್ನು ಹೊಂದಿತು. ಹೊಸ ಹುರುಪಿನೊಂದಿಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ LK ಅಡ್ವಾಣಿ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಅಭಿಯಾನ ಶುರುವಾಯಿತು. 1986ರಲ್ಲಿ ಮಸೀದಿ ಬಾಗಿಲು ತೆರವುಗೊಳಿಸಿ ಹಿಂದೂಗಳಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡುವಂತೆ ನ್ಯಾಯಾಲಯ ತೀರ್ಪು ನೀಡಿತ್ತು. ನ್ಯಾಯಾಲಯದ ತೀರ್ಪಿನ ವಿರುದ್ಧ ಪ್ರತಿಭಟನೆ ನಡೆಸುವ ಸಲುವಾಗಿ ಒಂದು ಕೋಮಿನವರು ಬಾಬರಿ ಮಸೀದಿ ಕಾರ್ಯಕಾರಿ ಸಮಿತಿ ಸ್ಥಾಪನೆ ಮಾಡಿದ್ರು. 1989ರ ವೇಳೆಗೆ VHP ಅಭಿಯಾನ ಆರಂಭ ಆಯಿತು. ವಿವಾದಿತ ಮಸೀದಿ ಜಾಗದ ಪಕ್ಕದಲ್ಲೇ ರಾಮ ಮಂದಿರಕ್ಕಾಗಿ ಶಂಕುಸ್ಥಾಪನೆ ಮಾಡಲಾಯಿತು. ರಲ್ಲಿ ವಿವಾದಿತ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಒತ್ತಾಯಿಸಿ ಬಿಜೆಪಿ ನಾಯಕ LK ಅಡ್ವಾಣಿ ರಥಯಾತ್ರೆ ಆರಂಭಿಸಿದರು. 1991ರಲ್ಲಿ ಮುರಳಿ ಮನೋಹರ್ ಜೋಶಿ ಜೊತೆ ನರೇಂದ್ರ ಮೋದಿ ಅಯೋಧ್ಯೆ ತೆರಳಿದ ಸಂದರ್ಭ ಅಲ್ಲಿ ಇನ್ನು ಯಾವಾಗ ಅಯೋಧ್ಯೆಗೆ ಬರ್ತೀರಿ ಅಂತ ಕೇಳಿದಾಗ ರಾಮ ಮಂದಿರ ನಿರ್ಮಾಣದ ಸಮಯದಲ್ಲಿ ನಾನು ಅಯೋಧ್ಯೆಗೆ ಬರ್ತೀನಿ ಅಂತ ಮೋದಿ ಹೇಳಿದ್ರಂತೆ. ಕಾಕತಾಳೀಯವೋ ಏನೋ, ಅದೇ ಯೋಗ ಕಾಲ ಎಲ್ಲವೂ ಈಗ ಕೂಡಿ ಬಂದಿದೆ. ಸಾವಿರಾರು ಕರಸೇವಕರು ಭಾಗವಹಿಸಿ 1990ರಲ್ಲಿ
ಮಸೀದಿಯ ಪಾರ್ಶ್ವ ಭಾಗವನ್ನು ಧ್ವಂಸಗೊಳಿಸಲಾಗಿತ್ತು. 1991ರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಅದಾಗಿ ಕೇವಲ ಒಂದೇ ವರ್ಷದಲ್ಲಿ ಅಂದರೆ 1992 ಡಿಸೆಂಬರ್ 6ರಂದು 15ನೇ ಶತಮಾನದ ಬಾಬರಿ ಮಸೀದಿಯನ್ನು ಕರಸೇವಕರು ನೆಲಸಮಗೊಳಿಸಿದರು. ನಂತರ ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿತು. ಇದು ರಾಷ್ಟ್ರವ್ಯಾಪಿ ಎರಡು ಕೋಮುಗಳ ನಡುವಿನ ಕೋಮುಗಲಭೆಗೆ ನಾಂದಿ ಹಾಡಿತು. लोग कहते हैं कि आप अदालत का फैसला क्यों नहीं मानते? अदालत क्या इस बात का फैसला करेगी कि यहां पर राम का जन्म हुआ था कि नहीं हुआ था? आपसे तो इतनी आशा है, बीच में मत पड़ो, रास्ते में मत आओ, क्योंकि ये जो रथ है लोक रथ है, जनता का रथ है, जो सोमनाथ से चला है और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे, उसको कौन रोकेगा? कौन सी सरकार रोकने वाली है? ಈ ಗಲಭೆಯಲ್ಲಿ 2,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಪಕ್ಕದ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲೂ ಹಿಂಸಾಚಾರ ಹಬ್ಬಿತು. ಪಕ್ಕದ ದೇಶಗಳಲ್ಲಿ ಹಿಂದೂ ದೇಗುಲಗಳನ್ನು ಧ್ವಂಸ ಮಾಡಲಾಗಿತ್ತು. ಅಲ್ಲಿನ ಮುಂದಕ್ಕೆ ಆ ದೇಶಗಳಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳು ಭಯದಿಂದ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿತ್ತು. 2001ರಲ್ಲಿ ವಿಎಚ್ಪಿ ಮತ್ತೆ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಸ್ಥಾಪನೆ ಸಂಕಲ್ಪ ಮಾಡಿತ್ತು. ಮಸೀದಿ ಧ್ವಂಸಗೊಂಡ ವಾರ್ಷಿಕ ದಿನದಂದು ಹಲವೆಡೆ ಗಲಭೆ ಹಿಂಸಾಚಾರಗಳು ನಡೆದವು. ಜನವರಿ 2002ರಲ್ಲಿ ಹಿಂದೂ ಮುಸ್ಲಿಂ ನಾಯಕರ ಜೊತೆ ಮಾತುಕತೆ ನಡೆಸಲು ವಾಜಪೇಯಿ ಪ್ರಯತ್ನ ನಡೆಸಿದ್ರು. सचमुच में सुप्रीम कोर्ट ने हमें अधिकार दिया है कि हम कार सेवा करें। रोकने का तो सवाल ही नहीं। कल कार सेवा करके अयोध्या में सर्वोच्च न्यायालय के किसी निर्णय की अवहेलना नहीं होगी। कार सेवा करके सर्वोच्च न्यायालय के निर्णय का सम्मान किया जाएगा, उस पर आचरण किया जाएगा। ಬಾಬ್ರಿ ಮಸೀದಿ ಗಲಭೆ ತಣ್ಣಗಾಗುವ ಮೊದಲೇ 2002ರಲ್ಲಿ ಸುಮಾರು 2,000ರಷ್ಟು ಜನ ಗೋತ್ರೋತ್ತರ ಹಿಂಸಾಚಾರದಲ್ಲಿ ಹತ್ಯೆಯಾದರು. ಇದು ಇನ್ನೊಂದು ಆಯಾಮಕ್ಕೆ ಕರೆದುಕೊಂಡು ಹೋಯಿತು. ಏಪ್ರಿಲ್ 2002ರಲ್ಲಿ 3 ಹೈಕೋರ್ಟ್ ಜಡ್ಜಿಗಳಿದ್ದ ಪೀಠದಿಂದ ವಿವಾದಿತ ಧಾರ್ಮಿಕ ತಾಣ ವಿಚಾರಣೆ ಆರಂಭ ಆಯಿತು. ಜನವರಿ 2003ರಲ್ಲಿ ವಿವಾದಿತ ತಾಣ ಶ್ರೀರಾಮನ ಜನ್ಮಸ್ಥಳವೇ ಎಂಬುದನ್ನು ಪರಿಶೀಲಿಸಲು ಭೂಗರ್ಭ ಶಾಸ್ತ್ರಜ್ಞರಿಂದ ಸಮೀಕ್ಷೆ ಆರಂಭ ಆಯಿತು. ಆಗಸ್ಟ್ 2003ರಲ್ಲಿ ಶ್ರೀರಾಮನ ಜನ್ಮಸ್ಥಳ ಇದೆ ಎನ್ನುವುದಕ್ಕೆ ಮಸೀದಿ ಕೆಳಗೆ ಕುರುಹುಗಳು ಸಿಕ್ಕಿದವು. ಆದರೆ ಈ ವರದಿಯನ್ನು ಒಂದು ಕೋಮಿನವರು ಅಲ್ಲಗಳೆದರು. ವಿವಾದದ ಭೂಮಿಯ ಸುತ್ತ ಹಲವಾರು ಕಥೆಗಳಿವೆ. 2.77 ಎಕರೆ ವಿವಾದಿತ ಸ್ಥಳವು ತಮಗೆ ಸೇರಿದ್ದು ಎಂದು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳೆರಡೂ ವಾದಿಸಿತ್ತು. ಈ ವಿಚಾರವು 1980ರ ಬಳಿಕ ಭಾರತದ ರಾಜಕೀಯದಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು. ವಿವಾದಾತ್ಮಕ ಸ್ಥಳದಲ್ಲಿ ಇದ್ದ ಮಸೀದಿಯನ್ನ 1992ರ ಡಿಸೆಂಬರ್ನಲ್ಲಿ ಧ್ವಂಸ ಮಾಡಲಾಗಿತ್ತು. ಈ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಎಂಬುದು ಹಿಂದುತ್ವವಾದಿ ಕಾರ್ಯಕರ್ತರ ವಾದ. ದೇವಾಲಯವನ್ನ ಧ್ವಂಸ ಮಾಡಿ ಆ ಸ್ಥಳದಲ್ಲಿ ಮಸೀದಿ ನಿರ್ಮಿಸಲಾಗಿದೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಎಂದು ಇನ್ನೊಂದು ಕೋಮಿನ ಕಕ್ಷಿದಾರರು ವಾದ ಮಾಡಿದ್ರು. ಮೊಘಲ್ ದೊರೆ ಬಾಬರ್ 1528ರಲ್ಲಿ ಅಯೋಧ್ಯೆಯಲ್ಲಿದ್ದ ಮಂದಿರವನ್ನು ಧ್ವಂಸ ಮಾಡಿ ಆ ಜಾಗದಲ್ಲಿ ಮಸೀದಿ ನಿರ್ಮಿಸಿದ ಎನ್ನುವುದು ಹಿಂದೂಗಳ ಪ್ರತಿಪಾದನೆಯಾಗಿತ್ತು. ಎರಡು 2002ರಲ್ಲಿ ರಾಮ ಜನ್ಮಭೂಮಿಯ ಮಾಲೀಕತ್ವಕ್ಕೆ ಸಂಬಂಧಿಸಿದ ಪ್ರಕರಣಗಳು ವಿಚಾರಣೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆರಂಭವಾಗಿತ್ತು. ಜೂನ್ 2009ರಲ್ಲಿ ಸುಮಾರು 17 ವರ್ಷಗಳ ನಂತರ ಲೆಬ್ರಹಾನ್ ಸಮಿತಿಯಿಂದ ಬಾಬರಿ ಮಸೀದಿ ಧ್ವಂಸ ಪ್ರಕರಣ ತನಿಖಾ ವರದಿ ಸಲ್ಲಿಕೆಯಾಗಿತ್ತು. 2009ರಲ್ಲಿ ನವೆಂಬರ್ ತಿಂಗಳಲ್ಲಿ ಮಸೀದಿ ಧ್ವಂಸ ಪ್ರಕರಣದ ಹಿಂದೂ ಧರ್ಮಪಾಲಕ ಬಿಜೆಪಿ ನಾಯಕರ ಕೈವಾಡ ಇದೆ ಅಂತ ಲೆಬ್ರಾನ್ ಸಮಿತಿ ವರದಿ ನೀಡಿತ್ತು.
ಈ ಬಗ್ಗೆ ಸಂಸತ್ತಿನಲ್ಲಿ ಭಾರಿ ಗದ್ದಲ ಏರ್ಪಟ್ಟಿತ್ತು. 2010 ಸೆಪ್ಟೆಂಬರ್ನಲ್ಲಿ ವಿವಾದಿತ ತಾಣ ಹಂಚಿಕೆ ಮಾಡಿಕೊಳ್ಳುವಂತೆ ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿತು. ತಲಾ 1/3 ಒಂದು ಸಮುದಾಯಕ್ಕೂ ಮತ್ತು ಉಳಿದ ಭಾಗ ಹಿಂದೂ ಸಮುದಾಯಕ್ಕೂ ಹಂಚಿಕೆ ಆಗಬೇಕು ಎಂದು ತೀರ್ಪು ನೀಡಿತು. ಮೇ 2010-11 ಹೈಕೋರ್ಟ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯ ಮೇಲ್ಮನವಿಗಳಿಗೆ ಪರಿಶೀಲನೆಗಾಗಿ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸಿತು. ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು. ಅಯೋಧ್ಯೆಯ ಪ್ರಕರಣ ಸಂಧಾನಕ್ಕಾಗಿ ಸತತ ಪ್ರಯತ್ನಗಳು ನಡೆಯುತ್ತಾನೇ ಇದ್ದವು. ಆದರೆ ಯಾವುದೂ ಯಶಸ್ವಿಯಾಗಲೇ ಇಲ್ಲ. ಶತಮಾನಗಳ ವ್ಯಾಜ್ಯಗಳಿಗೆ ನಡೆದ ಒಂದಷ್ಟು ಪ್ರಮುಖ ಸಂಧಾನಗಳು ಹೀಗಿವೆ. 1990ರಲ್ಲಿ ಹಿಂದೂ ಹಾಗೂ ಮುಸ್ಲಿಮರ ನಡುವೆ ಒಮ್ಮತ ಮೂಡಿಸಿ ಅಯೋಧ್ಯೆ ಸಮಸ್ಯೆಗೆ ಪರಿಹಾರ ಹುಡುಕಲು ಯತ್ನಿಸಿದ್ದವರಲ್ಲಿ ಎಸ್ ಚಂದ್ರಶೇಖರ್ ಮೊದಲಿಗರು. ಆಗ ಅವರು ದೇಶದ ಪ್ರಧಾನಿಯಾಗಿದ್ದರು. 1 ವರ್ಷದ ಬಳಿಕ ಮಾತುಕತೆ ಮುರಿದು ಬಿದ್ದಿತು. 1992ರಲ್ಲಿ ಪ್ರಧಾನಿ ನರಸಿಂಹರಾವ್ ಅವರು ನಿವೃತ್ತ ನ್ಯಾಯಮೂರ್ತಿ MS ಲಿಬ್ರಾನ್ ನೇತೃತ್ವದಲ್ಲಿ ತನಿಖಾ ಆಯೋಗ ರಚಿಸಿದ್ರು. ಎರಡೂ ಕಡೆಯವರ ಜತೆ ಮಾತುಕತೆ ನಡೆಸಿದ್ರು. ವಿವಾದ ತಾರ್ಕಿಕ ಅಂತ್ಯ ಕಾಣಲು ವಿಫಲ ಆಯಿತು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಕಾಲದಲ್ಲಿ ರಾಮ ಮಂದಿರಕ್ಕೆ ಭೂಮಿ ಪೂಜೆಯಾಗ್ತಾ ಇದೆ. ಶಿಲಾನ್ಯಾಸ ಈ ಹಿಂದೆನೇ ಆಗಿದೆ. ಪೂಜ್ಯ ಬೇಜಾವರ ಸ್ವಾಮಿಗಳು ಅಲ್ಲಿರುವಂತಹ ಶ್ರೀರಾಮನ ಅಯೋಧ್ಯೆಯ ಸಂತರೆಲ್ಲ ಸೇರಿ ಶಿಲಾನ್ಯಾಸ ಆ ಕಾಲದಲ್ಲಿ ಮಾಡಿದ್ದಾರೆ. ಹಾಗಾಗಿ ಈಗ ಭೂಮಿ ಪೂಜೆ, ಆ ಭೂಮಿ ಪೂಜೆಯ ಶುಭಾವಸರದಲ್ಲಿ ಶ್ರೀರಾಮನನ್ನು ನಾವು ಕೊಂಡಾಡಬೇಕು, ಶ್ರೀರಾಮನನ್ನು ನಾವು ಪ್ರಾರ್ಥಿಸಬೇಕು. ಶ್ರೀರಾಮನಿಗೆ ಭವ್ಯವಾದ ಮಂದಿರ ಆಗ್ತದೆ ಅಂತ ಹೇಳಿದ್ರೆ ಹಿಂದೂ ಸಮಾಜದ ದಾಸ್ಯದ ಸಂಕೋಲೆ ಕಳಚಿ ಹೋಯಿತು. ಯಾಕೆ ಅಂತ ಕೇಳಿದ್ರೆ, ಇದು ವಿವಿಧತೆಯಲ್ಲಿ ಏಕತೆಯ ಭೂಮಿ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿಕೊಂಡು ಬಹುವಿಧವಾದ ಸಂಸ್ಕೃತಿಯ ಆಧಾರವಾಗಿ ಬೆಳೆದಿರತಕ್ಕಂತಹ ಮಹಾಭಾರತ, ಅರ್ಥಾತ್ ಈ ಭಾರತ ಪುಣ್ಯ ಭೂಮಿ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಶ್ರೀರಾಮನಿಗೆ ಮಂದಿರ ನಿರ್ಮಾಣವಾಗ್ತಾ ಇದೆ. ಈ ಮಂದಿರ ನಿರ್ಮಾಣವಾಗುವ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಈ ಮಂದಿರದ ನಿರ್ಮಾಣದ ಕಾಲಘಟ್ಟದಲ್ಲಿ ಭೂಮಿ ಪೂಜೆಯ ಸಂದರ್ಭವನ್ನು ಆಗಸ್ಟ್ 5ಕ್ಕೆ ಬರ್ತಾ ಇದೆ. ನಾವೆಲ್ಲರೂ ನಮಗೆ ಮಹಾ ಹಬ್ಬವಾಗಿ, ಮಹಾ ದೀಪಾವಳಿಯಾಗಿ ನಾವಿದನ್ನು ಆಚರಿಸಬೇಕು. 2001ರಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿರಿಯ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ತಮ್ಮ ಕಚೇರಿಯಲ್ಲಿ ಅಯೋಧ್ಯೆ ಘಟಕ ಸ್ಥಾಪಿಸಿದರು. ಮಾತುಕತೆ ಪ್ರಕ್ರಿಯೆಯ ಮೇಲೆ ನಿಗಾ ವಹಿಸುವುದು ಆ ಘಟಕದ ಕೆಲಸವಾಗಿತ್ತು. ಆದರೆ ಈ ಯತ್ನವು ವೈಫಲ್ಯ ಕಂಡಿತು. 2002ರಲ್ಲಿ ಕಂಚಿಯ ಜಯೇಂದ್ರ ಸರಸ್ವತಿ ಅವರು ಮಧ್ಯಸ್ಥಿಕೆ ವಹಿಸಿಕೊಳ್ಳಲು ಮುಂದಾದರು. ಅಯೋಧ್ಯೆ ವಿಚಾರದಲ್ಲಿ ನ್ಯಾಯಾಲಯದ ಆದೇಶಕ್ಕೆ ಬದ್ಧವಿರುವುದಾಗಿ ವಿಎಚ್ಪಿ ಹಾಗೂ ರಾಮ ಜನ್ಮಭೂಮಿ ನ್ಯಾಯಾಲಯದಿಂದ ಲಿಖಿತ ಹೇಳಿಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಆದರೆ ಮಸೀದಿ ಒಳಗಡೆ ಪೂಜೆಗೆ ನಿರ್ಬಂಧ ವಿಧಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ನ್ಯಾಯಾಲಯ ಸೂಚಿಸಿದ್ದರಿಂದ ವಿಎಚ್ಪಿ ತನ್ನ ಮಾತು ವಾಪಸ್ ಪಡೆಯಿತು. 2014 के चुनाव घोषणा पत्र के अंदर हमने राम जन्मभूमि के लिए एक वादा किया. भारतीय जनता पार्टी चाहती है कि उसी स्थान पर जल्द से जल्द भव्य राम मंदिर का निर्माण हो, उसमें कोई दुविधा नहीं. ಜಗತ್ತಿನ ಕೋಟ್ಯಾಂತರ ಹಿಂದೂಗಳಿಗೆ ಒಂದು ಸಂಭ್ರಮದ ಸಂದರ್ಭ. ಬಹಳ ವರ್ಷಗಳಿಂದ ನಾವೆಲ್ಲ ಕನಸು ಕಾಣ್ತಾ ಇದ್ದಂತಹ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಭೂಮಿ ಪೂಜೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳುವಂತಹದ್ದು ನಮಗೆಲ್ಲರಿಗೂ ರೋಮಾಂಚನ ಕೊಡುವಂಥ ಒಂದು ಸಂದರ್ಭ. ದಶಕಗಳ ಕಾಲ ಸಾವಿರಾರು ಜನರ ಹೋರಾಟ, ಶ್ರಮ ಈ ರಾಮ ಜನ್ಮಭೂಮಿಯ ಮುಕ್ತಿಗಾಗಿ ನಡೆದಿತ್ತು. ಅನೇಕರ ತ್ಯಾಗ ಬಲಿದಾನಗಳು ನಡೆದವು. ಸುದೀರ್ಘವಾದಂಥ ಒಂದು ನ್ಯಾಯಾಂಗ ಹೋರಾಟ ಕೂಡ ನಡೀತು. ಅಂತಿಮವಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಯೋಧ್ಯೆಯ ರಾಮ ಜನ್ಮಭೂಮಿ ಅದು ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳುವಂಥ ಒಂದು ತೀರ್ಪನ್ನು ಕೊಡುವುದರ ಮೂಲಕ ಮಂದಿರ ನಿರ್ಮಾಣಕ್ಕೆ ಒಂದು ಹಸಿರು ನಿಶಾನೆಯನ್ನು ತೋರಿತ್ತು. ಅದರ ಮುಂದುವರಿದ ಭಾಗವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಾಳೆ 5ನೇ ತಾರೀಕು ಬುಧವಾರ ಶಿಲಾನ್ಯಾಸವನ್ನು ನೆರವೇರಿಸ್ತಾ ಇದ್ದಾರೆ. ಈ ಹೊತ್ತು ಇಡೀ ದೇಶದ ಒಂದು ಸನಾತನ ಇತಿಹಾಸಕ್ಕೆ ಒಂದು ಚಾರಿತ್ರಿಕ ಸಂದರ್ಭವಾಗಿ ದಾಖಲಾಗ್ತಾ ಇದೆ. ನಮಗೆಲ್ಲರಿಗೂ ಹೆಮ್ಮೆ ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಉಡುಪಿಯವರು ಅಂತ ಹೇಳುವಂಥದ್ದು. ಉಡುಪಿ ಮತ್ತು ಅಯೋಧ್ಯೆಯ ಹೋರಾಟಕ್ಕೆ ಬಹಳ ದೊಡ್ಡದಾದಂಥ ಒಂದು ನಂಟಿದೆ. ಪೂಜ್ಯ ಪೇಜಾವರ ಶ್ರೀಗಳ ನೇತೃತ್ವ, ಮಾರ್ಗದರ್ಶನ ದಶಕಗಳ ಕಾಲ ಈ ಹೋರಾಟಕ್ಕೆ ಸಿಕ್ಕಿತು.
ಅಯೋಧ್ಯೆ ಧ್ವಂಸ ಪ್ರಕರಣದ ವ್ಯಾಜ್ಯಕ್ಕೆ 1 ಶತಮಾನದ ಇತಿಹಾಸವಿದೆ. 2018ರಲ್ಲಿ ಪ್ರಕರಣದ ವಿಚಾರಣೆಗೆ 2019ರಲ್ಲಿ ಪೀಠ ನಿಗದಿಪಡಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು. 2019ರಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ರಂಜನ್ ಗೊಗೊಯ್ ನೇತೃತ್ವದ 5 ಸದಸ್ಯರ ನ್ಯಾಯಪೀಠ ಸತತ 40 ದಿನಗಳ ವಿಚಾರಣೆ ನಡೆಸಿ ತೀರ್ಪು ಕಾದಿರಿಸಿತ್ತು. ತೀರ್ಪಿನಲ್ಲಿ ನಿರ್ಮೋಹಿ ಅಖಾಡದ ಅರ್ಜಿ ವಜಾ ಮಾಡಲಾಗಿತ್ತು. ರಾಮ್ಲಲ್ಲಾ ಅನ್ನೇ ಮುಖ್ಯ ಅರ್ಜಿದಾರ ಎಂದು ಮಾನ್ಯ ಮಾಡಿತು. ವಿವಾದಿತ ಜಾಗ ರಾಮ್ಲಲ್ಲಾಗೆ ಸೇರಿದ್ದು. ಅಲ್ಲಿ ರಾಮ ಮಂದಿರ ನಿರ್ಮಿಸಬೇಕು. ಮಂದಿರದ ಹೊಣೆಯನ್ನು ಟ್ರಸ್ಟ್ಗೆ ನೀಡಬೇಕು. ಟ್ರಸ್ಟ್ ರಚಿಸಲು ರಾಮ ಮಂದಿರ ನಿರ್ಮಾಣಕ್ಕೆ ಮತ್ತು ಮಸೀದಿಗೆ ಪರ್ಯಾಯ ಭೂಮಿ ನೀಡಲು ಸರ್ಕಾರಕ್ಕೆ 3-4 ತಿಂಗಳ ಗಡುವು ವಿಧಿಸಿತ್ತು. ಸುನ್ನಿ ವಕ್ಫ್ ಬೋರ್ಡ್ಗೆ ಮಸೀದಿ ನಿರ್ಮಾಣಕ್ಕೆ ಬೇರೆಡೆ ಪ್ರತ್ಯೇಕ 5 ಎಕರೆ ಭೂಮಿ ನೀಡಬೇಕು. ಬಾಬರಿ ಮಸೀದಿಯನ್ನು ಖಾಲಿ ಜಾಗದಲ್ಲಿ ನಿರ್ಮಿಸಲಾಗಿಲ್ಲ. ವಿವಾದಿತ ಕಟ್ಟಡ ಇಸ್ಲಾಮಿಕ್ ಸಂರಚನೆ ಹೊಂದಿಲ್ಲ ಎಂದು ನ್ಯಾಯಪೀಠ ಹೇಳಿಕೆ ನೀಡಿತ್ತು. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಸರಿಸುಮಾರು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲಿದೆ. ರಾಮ ಮಂದಿರದಲ್ಲಿ ನೆಲಮಹಡಿ, ಮೊದಲ ಮಹಡಿ ಮತ್ತು 2ನೇ ಮಹಡಿ ಸೇರಿದಂತೆ 3 ಮಹಡಿಗಳು ಇರಲಿವೆ. ಪ್ರಸ್ತಾವಿತ ರಾಮ ದೇವಾಲಯವನ್ನು 10 ಎಕರೆಗಳಲ್ಲಿ ನಿರ್ಮಿಸಲಾಗುವುದು ಮತ್ತು ಉಳಿದ 57 ಎಕರೆಗಳನ್ನು ರಾಮ ದೇವಾಲಯ ಸಂಕೀರ್ಣವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ದೇವಾಲಯದ ನಿರ್ಮಾಣದ ಮೇಲ್ವಿಚಾರಣೆ ನಡೆಸುತ್ತಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅನುಮೋದಿಸಿದ ಯೋಜನೆಯ ಪ್ರಕಾರ ದೇವಾಲಯ ಸಂಕೀರ್ಣದಲ್ಲಿ ನಕ್ಷತ್ರ ವಾಟಿಕ ನಿರ್ಮಿಸಲಾಗುತ್ತಿದೆ. ದೇವಾಲಯ ಸಂಕೀರ್ಣದಲ್ಲಿ 27 ನಕ್ಷತ್ರ ಮರಗಳನ್ನು ನೆಡಲಾಗುತ್ತದೆ. ಜನರು ತಮ್ಮ ಜನ್ಮದಿನವನ್ನು ತಮ್ಮ ನಕ್ಷತ್ರ ಪುಂಜಕ್ಕೆ ಅನುಗುಣವಾಗಿ ಮರದ ಕೆಳಗೆ ಕುಳಿತು ದೇವಾಲಯದ ಸಂಕೀರ್ಣದಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಲಿ ಎಂಬುದು ನಕ್ಷತ್ರ ವಾಟಿಕಾದ ನಿರ್ಮಾಣ ಮಾಡುವ ಉದ್ದೇಶವಾಗಿದೆ. ಪ್ರಸ್ತಾವಿತ ರಾಮ ಮಂದಿರದ ಅಡಿಪಾಯ 15 ಅಡಿ ಆಳದಲ್ಲಿರುತ್ತದೆ. ಇದು 8 ಪದರಗಳನ್ನು ಹೊಂದಿರುತ್ತದೆ. ಪ್ರತಿ ಪದರವು 2 ಅಡಿ ಅಗಲವಾಗಿರುತ್ತದೆ. ರಾಮ ಮಂದಿರದ ಅಡಿಪಾಯ ವೇದಿಕೆಯನ್ನು ತಯಾರಿಸಲು ಕಾಂಕ್ರೀಟ್ ಮತ್ತು ಮರಂಗನ್ನು ಬಳಸಲಾಗುತ್ತಿದೆ. ದೇವಾಲಯದ ನಿರ್ಮಾಣದಲ್ಲಿ ಕಬ್ಬಿಣವನ್ನು ಬಳಸಲಾಗುತ್ತಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿಸಲಾದ ಮರಗಳನ್ನು ರಾಮ ದೇವಾಲಯ ಸಂಕೀರ್ಣದಲ್ಲಿ ನೆಡಲಾಗುತ್ತೆ ಮತ್ತು ಈ ಪ್ರದೇಶಕ್ಕೆ ವಾಲ್ಮೀಕಿ ರಾಮಾಯಣದ ಹೆಸರನ್ನು ಇಡಲಾಗುತ್ತೆ. ಅಯೋಧ್ಯೆಯ ಭವ್ಯ ರಾಮ ದೇವಾಲಯದ ಎತ್ತರ 161 ಅಡಿಗಳಿವೆ. ಸುಮಾರು 500 ಕೋಟಿ ವೆಚ್ಚದಲ್ಲಿ ಈ ದೇವಾಲಯ ನಿರ್ಮಾಣವಾಗುತ್ತಿದೆ. 1988ರಲ್ಲಿ ತಯಾರಾದ ಹಿಂದಿನ ವಿನ್ಯಾಸಕ್ಕಿಂತ 20 ಅಡಿಗಳಷ್ಟು ಹೆಚ್ಚಳವಾಗಿದೆ. ವಿನ್ಯಾಸ ಮತ್ತು ಸ್ತಂಭಗಳಿಗೆ 2 ಮಂಟಪಗಳನ್ನು ಸೇರಿಸಲಾಗುತ್ತೆ ಮತ್ತು ಹಿಂದಿನ ವಿನ್ಯಾಸದ ಆಧಾರದ ಮೇಲೆ ಕೆತ್ತಿದ ಕಲ್ಲುಗಳನ್ನು ದೇವಾಲಯದ ನಿರ್ಮಾಣದಲ್ಲಿಯೂ ಬಳಸಲಾಗುತ್ತಿದೆ. ಸಂಗಮದಿಂದ ಮಣ್ಣು ಮತ್ತು ನೀರುಗಳು ಹಾಗೂ ವಿವಿಧ ಪ್ರದೇಶಗಳ ಪುಣ್ಯ ಸ್ಥಳಗಳ ಮಣ್ಣು ಮತ್ತು ನೀರುಗಳು ಸಂಗ್ರಹ ಆಗುತ್ತಿದೆ. ಕೋರ್ಟ್ ಆದೇಶ ಪಡೆದು ಎಎಸ್ಐ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದಿಂದ ಉತ್ಖನನ ಕಾರ್ಯ ಆರಂಭ ಆಯಿತು. ಇದರ ಮುಖ್ಯ ಜವಾಬ್ದಾರಿ ವಹಿಸಿಕೊಂಡವರು ಬಿಬಿ ಲಾಲ್, ಕೆಕೆ ಮಹಮ್ಮದ್ ಮತ್ತು ಇತಿಹಾಸ ತಜ್ಞ RS ಶರ್ಮಾ. ಕೆಕೆ ಮಹಮ್ಮದ್ ನಡೆಸಿದ ಅದ್ಭುತ ಸಂಶೋಧನೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ 1858ಕ್ಕೂ ಮುನ್ನ ಮಂದಿರ ಇತ್ತು ಎಂಬುದನ್ನು ದಾಖಲೆಪಡಿಸಿತು. ಒಟ್ಟಾರೆಯಾಗಿ 134 ವರ್ಷಗಳ ಹೋರಾಟದ ಬಳಿಕ ಮಹಾ ಸಂಘರ್ಷಕ್ಕೆ ಕಾರಣವಾಗಿದ್ದ ವಿವಾದ ಇತ್ಯರ್ಥಗೊಂಡಿತು. ಈ ಕಾನೂನು ಹೋರಾಟದಲ್ಲಿ ಕಕ್ಷಿದಾರರ ಪರ ಹೋರಾಟ ನಡೆಸಿದವರು ವಕೀಲ ಪರಾಶರನ್. ನಿಜಕ್ಕೂ ಅವರ ಸಾಧನೆ ಅಪಾರ. 93ರ ಇಳಿ ವಯಸ್ಸಿನಲ್ಲೂ ದಣಿವರಿಯದೆ ತಮ್ಮ ಕೆಲಸ ಮಾಡಿದರು. ಶತಮಾನದ ವಿವಾದಕ್ಕೆ ಒಂದು ಐತಿಹಾಸಿಕ ತೀರ್ಮಾನ ಪಡೆಯುವಲ್ಲಿ ಪರಾಶರನ್ ಕಾರ್ಯ ಬಹಳ ದೊಡ್ಡದು. ಛತ್ತೀಸ್ಗಢ ರಾಮನ ತಾಯಿ ಕೌಸಲ್ಯ ಜನ್ಮಸ್ಥಳ. ಆ ಪ್ರದೇಶದಿಂದ ಫೈಜ್ ಖಾನ್ ಎಂಬ ಹುಡುಗ 800 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಮೃತ್ತಿಕೆಯೊಂದಿಗೆ ಅಯೋಧ್ಯೆಗೆ ಆಗಮಿಸಿದ್ದಾನೆ. ಮೊಘಲ್ ವಂಶಸ್ಥ ಎಂದು ಹೇಳಿಕೊಂಡಿರುವ ಪ್ರಿನ್ಸ್ ಯಾಕೂಬ್ ಹಬೀರುದ್ದೀನ್ 1 ಕೆಜಿ ಚಿನ್ನದ ಇಟ್ಟಿಗೆ ರಾಮ ಮಂದಿರಕ್ಕೆ ನೀಡಿದ್ದಾನೆ. ಹೀಗೆ ದೇಶದೆಲ್ಲೆಡೆ ಜಾತಿ, ಧರ್ಮ, ಭಾಷೆ, ಪಕ್ಷವನ್ನು ಮೀರಿ ನಮ್ಮೆಲ್ಲರ ಅಸ್ಮಿತೆಯಾಗಿ ರಾಮ ಮಂದಿರ ನಿರ್ಮಾಣ ಆಗುತ್ತಿದೆ. ರಾಮ ಜನ್ಮಭೂಮಿ ವಿವಾದದಲ್ಲಿ ಕಕ್ಷಿದಾರನಾಗಿ ಕೊನೆಯವರೆಗೂ ಉಳಿದಿದ್ದು ರಾಮ್ಲಲ್ಲಾ. ಈ ರಾಮ್ಲಲ್ಲಾ ಯಾರು ಅಂತ ಹೆಚ್ಚಿನವರಿಗೆ ಸಂದೇಹ ಇತ್ತು. ಆದರೆ ರಾಮ್ಲಲ್ಲಾ ಮತ್ತಾರು ಅಲ್ಲ, ಅಯೋಧ್ಯೆಯ ಬಾಲರಾಮ.
ಅಯೋಧ್ಯೆಯ ವಿವಾದಿತ ಕಟ್ಟಡದಲ್ಲಿ ಪ್ರತಿಷ್ಠಾಪಿತನಾಗಿರುವ ರಾಮಚಂದ್ರನೇ ಈ ರಾಮ್ಲಲ್ಲ. ವಿಎಚ್ಪಿಯ ತ್ರಿಲೋಕನಾಥ್ ರಾಮನ ಸಖನಾಗಿ ನಿಂತು ಈ ದಾವೆಯನ್ನ ಮುಂದುವರಿಸಿದ್ರು. ಕೊನೆಯ ತೀರ್ಪು ಬಂದಾಗ್ಲೂ ವಿವಾದಿತ ಸ್ಥಳ ರಾಮಲಲ್ಲನಿಗೆ ಸೇರಿತು ಅಂತ ನ್ಯಾಯಾಲಯ ತೀರ್ಪು ನೀಡಿತು. ಒಟ್ಟಾರೆಯಾಗಿ ಕೋಟ್ಯಾಂತರ ಭಕ್ತರ ಕನಸು ನನಸಾಯಿತು. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ವಿಶ್ವೇಶತೀರ್ಥ ಸ್ವಾಮೀಜಿ, ಅಶೋಕ್ ಸಿಂಘಾಲ್, ನರೇಂದ್ರ ಮೋದಿ ಸೇರಿದಂತೆ ದೇಶದ ಅದೆಷ್ಟೋ ಕೋಟ್ಯಾಂತರ ಕರಸೇವಕರ ರಾಮಭಕ್ತರ ಹೋರಾಟದ ಫಲವಾಗಿ ಇಂದು ರಾಮ ಮಂದಿರಕ್ಕೆ ಭೂಮಿ ಪೂಜೆ ನಡೆಯಿತು. ದೇಶದ ಪ್ರಧಾನಿ ಮೋದಿ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಐತಿಹಾಸಿಕ ಘಟನೆಗೆ ಪೂರಕ ವಾತಾವರಣ ಕಲ್ಪಿಸಿದ್ರು. ಚುನಾವಣಾ ಪೂರ್ವದಲ್ಲಿ ಮೋದಿ ನೀಡಿದ ಆಶ್ವಾಸನೆ ಈಡೇರಿತು. ವಿವಾದವಾಗಿ ಉಳಿಯದೆ ಸರ್ವಜನ ಒಪ್ಪುವ ಮಹತ್ ಕಾರ್ಯವಾಗಿ ದಾಖಲಾಯಿತು. ಭಾರತ ದೇಶ ಸರ್ವಧರ್ಮಗಳ ಸಹಬಾಳ್ವೆಗೆ ಹೆಸರಾದ ಪುಣ್ಯಭೂಮಿ. ಯಾವುದೋ ಅನಪೇಕ್ಷಿತ ಘಟನೆಗಳು ದೇಶದ ಒಗ್ಗಟ್ಟು ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಂದವು. ಧರ್ಮ ಸಂಘರ್ಷಗಳನ್ನ ಹಲವರು ತಮ್ಮ ಸ್ವಂತ ಲಾಭಕ್ಕೆ ಬಳಸಿಕೊಂಡ್ರು. ಆದರೆ ದೇಶದ ಸರ್ವಧರ್ಮೀಯರು ಈ ಸುದೀರ್ಘ ಸಂಘರ್ಷಕ್ಕೆ ತೆರೆ ಎಳೆಯಲು ಸಹಕರಿಸಿದ್ರು. ನಿಜ ರಾಮ ಭಕ್ತರು ರಾಮನ ಮಂದಿರದ ಕನಸು ಕಂಡ್ರು. ಕೋಟ್ಯಾಂತರ ಭಕ್ತರ ಕನಸು ನನಸಾಗುವ ಹೊಸ್ತಿಲಿನಲ್ಲಿ ರಾಮ ಜನ್ಮಭೂಮಿ ವಿವಾದದ ಘಟನೆಗಳು ಜನಮಾನಸದ ಚಿತ್ತಭಿತ್ತಿಯಲ್ಲಿ ಸುಳಿದಾಡದಿರದು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಯೋಧ್ಯ ರಾಮ ಕನಸು ನನಸಾಗುವತ್ತ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ